ಸುಧಾಕರ ಶೆಟ್ಟರು ಎಲ್ಲ ರೀತಿಯಲ್ಲೂ ಜೀವನವನ್ನು ಪೂರ್ಣಗೊಳಿಸಿದ್ದಾರೆ. ಎಲ್ಲರಿಗೂ ಆತ್ಮೀಯರು. ಅವರೊಂಜಿ ತೆರೆದ ಪುಸ್ತಕ ಓಪನ್ ಬುಕ್ ಒಂದು ಬನವಲ್ಲಿ ಧರ್ಮ ಮತ್ತು ರಾಜಕೀಯವನ್ನು ಬೆರೆಸದ ವ್ಯಕ್ತಿ ಇದ್ರೆ ಸುಧಣ್ಣ. ಅವರನ್ನು ಮುಖ್ಯವಾದ ಉಲ್ಲೇಖ ಮಲ್ಪೋಡಾಯಿನ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆ ಆದ ಪಕ್ಷನು ಮಲ್ಲ ಮಟ್ಟದ ಈ ಬಾಗೋಡು ಬಳೆಪಾವನ ಪ್ರಯತ್ನ ಮಲ್ತನಾರ. ಬಹುಶಃ ಇವತ್ತು ಅಂಬಿಕಾ ವಿದ್ಯಾಲಯ ಇಷ್ಟು ಎತ್ತರಕ್ಕೆ ಏರ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಅದಕ್ಕೆ ಸುಧಾಕರ ಶೆಟ್ಟಿ ಅವರ ಬೆಂಬಲ. ಪುತ್ತೂರ್ದ ಈ ಪರಿಸರಟ್ಟು ಏಪಲ ಶಾಶ್ವತವಾದ ಒರಿಪುಣಂಚಿರಂಜು ವ್ಯಕ್ತಿತ್ವನು ಆರ ಜೀವನಾವಧಿಡು ಅದು ನಡಪಡ್ದೇ ಇರಬಂಡ ತಪ್ಪ ಆ ರೀತಿ ಸುಖವಾದ ಕೈಲಾಸುಡು ಮಹಾಲಿಂಗೇಶ್ವರನ ಅಪ್ಪ ರಾಜರಾಜೇಶ್ವರನ ಮಕನ ಪ್ರೀತಿದ ಗಣಪತಿನ ಸೇವೆ ಬಂತಂದು ಖಂಡಿತವಾದ ಸುಖಟುಲಿರ. ಅತ್ಯಂತ ಉತ್ತಮ ಕ್ರೀಡಾಪಟು ಮಾತ್ರ ಅಪಗನೇ ಆರು ತಂಡದ ನಾಯಕ ಆಯಿತು. ಮರ್ಪಿನ ಸಾಧ್ಯ ಕಾಲೇಜ್ ಆಂಡ್ ಹಿಡ್ದಕ್ಕ ಹೋಟೆಲ್ ಉದ್ಯಮ ಪ್ರಾರಂಭ ಅಂತೀರ ಒಟ್ಟಿಗೆ ರಾಜಕೀಯ ಸೇರಿ ಪುಟ್ಟುಡ್ದು ಕೊನೆ ಮುಟ ಅವಿಶ್ರಾಂತ ಕಾಂಗ್ರೆಸ್ ಪಕ್ಷದ ಸೇವಕಿಯರು ಶ್ರೀಯುತ ಸುಧಾಕರ್ ಶೆಟ್ಟಿ ಸೇರು ಮಾತಿಡಲ ಗೆಂದಡು ಸೋಪಡು ಮಾತಿಡ ಅತ್ಯಂತ ಸ್ನೇಹಪರವಾದಂಥ ಒಂಜಿ ಅದನ್ನ ವಾತಾವರಣ ಇತ್ತು. ಅರ್ನ ಫ್ಯಾಮಿಲಿದ ಬಗ್ಗೆ ಎರಡು ಪಾತಿರವೇನು ಅರ್ನ ಅಮ್ಮೇರು ದಿವಂಗತ ನೆಲ್ಲಿಕಟ್ಟೆ ನಾರಾಯಣ ಶೆಟ್ಟಿ, ಅಪ್ಪೆ ದಿವಂಗತ ಮುತ್ತಕ್ಕ ಶೆಟ್ಟಿ ಅರ್ನ ಅಪ್ಪೆ 102 ವರ್ಷಗಳ ಕಾಲ ಜೀವನ ಮಾಡ್ತಾರೆ. ಅರೇನು ಮಾತಾ ಜೋಕುಲು ಮತ್ತೆಲ್ಲ ಅತ್ಯಂತ ಪ್ರೀತಿ ತೂತೇರು. ಆ 100ನೇ ವರ್ಷ ಅತ್ಯಂತ ವೈಭವವಾದ ಆಚರಿಸ್ತಾರೆ. ನಾರಾಯಣ ಶೆಟ್ಟಿ ಬಗ್ಗೆ ಮುತ್ತಕ್ಕ ಅಕ್ಲಿ 4 ಜೋಕು ಮಲ್ಲಾರು ಪ್ರೇಮಕ್ಕೆ ಎಂಕ್ಲಾರಿಲ್ಲೆಪ್ಪನು ಆ ರೀತಿ ಹೆಂಗೆ ಅಪ್ಪಗನೆ ಎಲ್ಲೆಪ್ಪನೇ ಯಾನ್ ಪಂಡಾರೇ ಪ್ರೀತಿ ಅರಡ ಹೆಂಗೆ ಭಾರಿ ಗೌರವ. 4 ಜನ ಆಣಲು ದಿವಂಗತ ಸದಾಶಿವ ಶೆಟ್ಟಿ, 2ನೇದಾರು ಸುಧಾಕರ್ ಶೆಟ್ಟರು, 3ನೇದಾರು ದಿವಂಗತ ಪ್ರಭಾಕರ್ ಶೆಟ್ಟಿ ಬೊಕ್ಕ ಇತ್ತೆ ಶ್ರೀ ದಿನಕರ್ ಶೆಟ್ಟಿ. 4 ಆಣ್ ಒಂಜಿ ಪಣ್ಣು. ಸುಧಾಕರ್ ಶೆಟ್ಟರ ಯಜಮಾನ್ದಿ ಅಥವಾ ಕೊಡಿದಿ ಶ್ರೀಮತಿ ಗೀತಾ ಸುಧಾಕರ್ ಶೆಟ್ಟಿ. ಅಕಲ್ನ ಕುಟುಂಬದ ಒಗ್ಗಟ್ಟಿಗೆ ಪ್ರಥಮ ಕಾರಣ ಪ್ರೇಮಕ್ಕೆಲ ಗೀತಕ್ಕೆಲ ಇಲ್ಲಡ ಬತ್ತಿರ ಮಾತಿರ್ಲ ಸಮಾನವಾದ ಒಂದೇ ರೀತಿಯಾದ ತೂದು ಅಕ್ಲಿನ ಅತ್ಯಂತ ಉತ್ತಮವಾದ ಒಂಜಿ ಅತಿಥಿ ಲೆಕ್ಕ ತೋಯ್ತೇವೆ. ಅಕಲ ಇಡೀ ಕುಟುಂಬಡು ಪ್ರತಿಯೊರೆಲ್ಲ ನಾನು ಹಲವು ವರ್ಷದ ವಾಚ್ ಮಲ್ತೋಂದಿಲ್ಲ. ಆ ಕುಟುಂಬದ ಒಗ್ಗಟ್ಟಿಗೆ 2 ಜನ ಪೊಂಜೋಲು ಕಾರಣ ಪ್ರೇಮಕ್ಕೆಲ ಗೀತಕ್ಕೆಲ. 2 ಆಣ್ ಜೋಕುಲರಿಗೆ ಸುಧಾಕರ್ ಶೆಟ್ಟಿಗೆ ಗೀತಾ ಸುಧಾಕರ್ ಶೆಟ್ಟಿಗೆ ಅಭಿಷೇಕ್ ಅಭಿಜಿತ್ ಅಕಲು ಬೆಂಗಳೂರು ಕೆಲಸ ಮಾಡ್ತಂದಿಲ್ಲ. ಇಂಚಿನ ಸುಧಾಕರ್ ಶೆಟ್ಟಿ ಇಂಥ ನಮ್ಮೊಡನೆ ಇಜ್ಜೇರು ಭಾಳ ಒಂಜಿ ಬೇಜಾರದ ವಿಷಯ ನಮ್ಮ ದುಂಬದ ಜೀವನದ ಬಗ್ಗೆ. 3 ವರ್ಷ ಮಹಾಲಿಂಗೇಶ್ವರನ ಕಂಡಡ ಉಪನಂತ ಕಂಬಳದ ಅಧ್ಯಕ್ಷ ಅಲ್ಪಲ ಅತ್ಯಂತ ಯಶಸ್ವಿಯಾದ ಆ ಬುಡಿಬಕ್ಕಲ ಆ ಕಂಟಿನ್ಯೂ ಅಪಿಲಕಾರ ಮಲ್ಪ ಓವೇ ಒಂಜಿ ಕೆಲಸ ನಾನು ಕೋಡೆಲ್ಲ ಮುರಲ್ಲ ತೋಂತೆ ಗಣೇಶೋತ್ಸವ ಒಂದುಂಡು ದುಂಬು ಏರು ಕೆಲಸಕ್ಕಿದ್ದರೆ ಆ ಕೆಲಸಕ್ಕಲು ಪಂಡು ಜನ ಬತ್ತು ಕೆಲಸ ಅಂಚಿನ ಒಂಜಿ ನಾಯಕತ್ವ ಹೊರಡಿತ್ತು. ಕಂಬಳ ಆಂಡು ಬೊಕ್ಕ ದೇವಸ್ಥಾನ ಬೊಕ್ಕ ಗಣೇಶೋತ್ಸವ ಐತ ಬಗ್ಗೆ ನನ್ನ ಸನ್ಮಿತ್ರರು ರೋಟೇರಿಯನ್ ಡಾಕ್ಟರ್ ರಾಜೇಶ್ ಬೆಂಜಗಳ 2 ಪಾತ್ರೋದಕ್ಕೆ ಏನದು ಸುಧಾಕರ್ ಶೆಟ್ಟನ ಆತ್ಮ ಗೌರವ ಸಲ್ಲಿಸ ಒಂದು ನೆಲ್ಲಿಕಟ್ಟದ ಅರ್ನ ಇಲ್ಲದ ಪಿರಿಯಡ್ ಒಂಜಿ 7 ವರ್ಷ ನಾನು ಇತ್ತೆ. ಅಪ್ಪಗ ಒಟ್ಟು ಒಂಜಿ 14 ವರ್ಷದ ಸಂಪರ್ಕ ನಿಜವಾದಲ್ಲ ಅರ್ನ ಎದುರು ನಾನು ಭಾರಿ ಕಿರಿಯೆ ಅಂಡ ಆ 2 ಕಡೆ ಅವಕಾಶ ಕೊರ್ನೆಕ್ ನಾನು ಜೀವನ ಪರ್ಯಂತರಿಗೆ ಋಣಿ ಅದು ಪಡಪುಂಡು. ಒಂಜಿ ಮಾಲಿಂಗೇಶ್ ದೇವಸ್ಥಾನಡು ವ್ಯವಸ್ಥಾ ಸಮಿತಿ ಅಧ್ಯಕ್ಷ ಆದುಪ್ಪನಾಗ ಅಲ್ಪ ಸಿರುಮಂತಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಜವಾಬ್ದಾರಿನ ಕೊರ್ನೆಡ್ದ ಬೊಕ್ಕ ವೀತ್ನೆಟ್ಟೆಲ್ಲ ಬೇತೆ ಬೇತೆ ರೀತಿ ಮುಂದುವರಿಯೊಂದುಂಡು. ಅಂಜನೆ ಕೆಲ್ಲ ಮೈದಾನದ ಗಣಪತಿ ಉತ್ಸವದ ಸಾಂಸ್ಕೃತಿಕ ಜವಾಬ್ದಾರಿಲ ಕೊರ್ನೆಟ್ಟಾದ್ರೆ ಅವಳ ಮುಂದುವರಿಯೊಂದುಂಡು. ಎತ್ತು ಕಿರಿಯಾದಿತ್ತಂಡಲ್ಲ ಅವ್ರ ಪ್ರತಿಯೊಂಜಿ ಒರಿಯ ಕೊರ್ಪುನಂಚಿನ ಗೌರವನು ನಮ್ಮ ಹೆಚ್ಚಿನಕ್ಲು ಅನುಭವಿಸಿನಕ್ಲು. ಸುಧಾಕರ್ ಶೆಟ್ಟಿನ ಬಗ್ಗೆ ಜಿಂಜ ಪಾತಿರೋಡು ನಿಜ್ಜಿ ಅವರೊಂಜಿ ತೆರೆದ ಪುಸ್ತಕ ಓಪನ್ ಬುಕ್ ಒಂದು ಬನವಲ್ಲಿ
ಅವು ಪ್ರಾಯ ಉಪ್ಪಡು ಅದನ್ನು ಹಿರಿಯರು ಕಿರಿಯರು ಉಪ್ಪಡು ಪ್ರತಿಯೊಬ್ಬರಿಗೆಲ್ಲ ಪ್ರೀತಿಪೂರ್ವಕವಾದ ಅವ್ರನ್ನ ಸಂಪರ್ಕ ಇತ್ತು ನಕ್ಲಿಗೆ ಅದು ಅನುಭವ ಆದುಂಡು. ಪೂರೆಲ್ಲ ಗಮನಿಸ ಸಂಗತಿ ಬಂಡ ದೇವಸ್ಥಾನಕ್ಕೆ ಕಾಂಡೆ 5 ಗಂಟೆಗೆ ಅವ್ರು ಬರ್ಪನಂಚಿನ ಒಂಜಿ ವ್ಯವಸ್ಥೆ ಜೀವನ ಪೂರ್ತಿ ಏಪ ಸಾಧ್ಯ ಉಂಡು ಆಡೆ ಮುಟ್ಟ ಇನ್ನು ನಿರಂತರ ನಡಪ ಬರೋದಿತ್ತೇರು ಜಸ್ಟ್ ಬಾಕಿಲ್ ದೆಪ್ಪನಾಗನೇ ಅಲ್ಪ ಇತ್ತು ದೇವ್ರ ದರ್ಶನ ಮಲ್ಪ ನಾವು ಅವ್ರ ದೇವರ ಸೇವೆ ಮಲ್ಪನ ಅವಕಾಶ ರೈತಿ ಇಕ್ಕೊಂಡು ಅಪಾಪ ನೋಂತೇರು ರಾಜಕೀಯವಾದಿಯನ್ನು ಮೆರವಡು ಪಂಡದ ಮಿಂಚೋಡು ಪಂಡದ ಭಾರಿ ಯೋಚನೆ ಮಂದಿತ್ತೆ ಅಂಡ ದೇವರು ಐನು ಕೊರ್ಜಿ ಹಿಂದೇನು ಕೊರಿಯರು ಇತ್ತ ಇಂಕ ಸಮಾಧಾನ ಉಂಡು ದೇವರನ್ನ ಸೇವೆ ಮಲ್ಪನ ಮಾಮಲ್ಲ ಭಾಗ್ಯ ಹಿಂಗೆ ತಿಕ್ಕದನತ್ತ ಅಂದು ದುಮ್ಮರಿಂದ ರಡ್ಡು ಮಾಮಲ್ಲ ಕಾರ್ಯ ನಮ್ಗೆ ಪೂರ ಗೊತ್ತಿತ್ತು ನಾವು ಒಂಜಿ ರಾಜಗೋಪುರ ಧ್ವಜಸ್ತಂಭದ ರಡ್ಡು ವಿಷಯಗಳ ಸರ್ಕಾರದ ಅನುಮತಿ ಒಂಜಿ ಪತ್ರ ಮಾತ್ರ ಬರೀತೇನೆ ತನ್ನ ಯೋಚನೆ ಆತ್ಮವಿಶ್ವಾಸಡೆ ಮುಂದುವರಿತಾರೆ ಆಯ್ತಾ ನಿಧಿತ ಬಗ್ಗೆ ಅವಡ ಇಂಚೆ ದುಂಬರಿ ಬಗ್ಗೆ ಯೋಚನೆ ಮಂತಿಜೇರು ಆಂಡ ದೇವರನ್ನ ಕಾರುಣ್ಯಲ ಅರ್ನ ನಾಯಕತ್ವಗುಣ್ಲ ಮನಸ್ಸದ ಪ್ರೀತಿಲ ಆ ಇಡೀ ರಡ್ಡು ಯೋಚನೆಯನ್ನು ಪೂರ್ಣವಾದ ಮಲ್ಪೆರೆಗೆ ದೇವರು ಸಹಾಯ ಮಾಡ್ತಾರೆ. ರುದ್ರಾಭಿಷೇಕ ಸಂದರ್ಭಡು ಮಲ್ಪನ ಸಂಕಲ್ಪ ಆದಿಪ್ಪಡು ಕಾರ್ತಿಕ ಪೂಜೆ ಮಲ್ಪ ದಳಿತ ವ್ಯವಸ್ಥೆ ಆದಿಪ್ಪಡು ಇಂದಿನ ಪೂರ ಮಲ್ಪೆರೆಗೆ ದೇವರ ಅನುಗ್ರಹ ಕೊಡ್ತೇರು ಐನ ಏಪಲ್ಲ ಪನೊಂತೇರು ಬಹುಶಃ ಜೀವನದ ಸಾಧನದ ಒಂಜಿ ಮಲ್ಲ ಭಾಗ ಪಂಡದಾರು ಐನ ಭಾರಿ ಪ್ರೀತಿಪೂರ್ವಕವಾದ ಅನುಭವಿಸಿನಾರು. ಎರಡು ವಿಷಯ ನಮ್ಗೆ ಪೂರ ಗೊತ್ತಿತ್ತು. ನನ್ನ 44 ವರ್ಷ ಶ್ರೀ ದೇವತಾ ಸಮಿತಿದ ಗುರುಕಾರ್ಯ ವಹಿಸೋದು ಎನ್ನೆರಡು ಜಾಸ್ತಿ ಮುಲ್ಪ ಇತ್ತನಾಗಲೇ ಗೊತ್ತುಂಡು. ಎಲ್ಲಿಕಟ್ಟೆ ಇತ್ತು ನಂಚಿನ ಗಣಪತಿ ಉತ್ಸವ ಎಡ್ದಕ್ಕ ಕಿಲ್ಲೆ ಮೈದಾನಗೆ ಪೋಂಡು ಅಲ್ಪ ಬಾರಿ ಎಲ್ಲೆಡೆ ಶುರುವಾಯಿ ನಾವು ಐನ ಒಂಜೊಂಜೆ ಹಂತಡು ಕೊಂತದು ಇನ್ನು ನಮ್ಮ ಊರ್ದ ಒಂಜಿ ಮಾಮಲ್ಲ ಉತ್ಸವಾದ ಮಲ್ಪೆರೆ ಅರೆಗೆ ಸಾಧ್ಯ ಅಂಡು ಅರ ಅಲ್ಪ ಒಂಜಿ ಕುರ್ಸುಡು ಕುಳ್ಳಿಯರ್ದಾಂಡ ಎಂಗ್ಲು ಪನ್ನದು ರಾಯಲ್ ಟಚ್ ಅಂದು ಆ ಒಂಜಿ ಘನತೆ ಅಲ್ಪ ಇತ್ತುಂಡು ಪೂರೇ ಲಕ್ಲನಕ್ಲನ ಕಾರ್ಯನು ಭಾರಿ ಸುಸೂತ್ರವಾದ ಮಲ್ಪನಂಚಿನ ವ್ಯವಸ್ಥೆ ಅಂಡ್ ಪ್ರತಿಯೊರ್ಲ ಗಣಪತಿ ಸೇವೆದೊಟ್ಟಿಗೆ ಸುಧರ್ಣನ ಪ್ರೀತಿಗೆ ಬೋಡಾದು ಐ ನಿರ್ವಹಣೆ ಮಲ್ತೊಂದು ನಿತ್ತೆ ಮಾಸ್ಟರ್ ಪಂಡ್ ಲೆಕ್ಕನೆ ಈ ವರ್ಷಲ ಇನ್ನು ನಡಪೊಂದುಳ್ಳೇರು ದೇವಂಡ ನನ್ನ ಐನು ಮುಂದುವರಿಸವನ್ನ ಒಂಚಿನ ಪಂಡ ನಮ್ಮ ಸುಧಾಕರ್ ಶೆಟ್ಟರಿಗೆ ವಾ ರೀತಿಯ ಗೌರವ ಕೊರೊಂದುಲ್ಲನ ಆ ಗೌರವ ನಿತ್ಯ ಅರೆಗೆ ಆತ್ಮಗೌರವ ಅದು ಆರು ಇಹಲೋಕ ತ್ಯಾಗ ಮಲ್ತಿರ್ದಾಂಡ ಮಿತ್ತಿತ್ತಿನ ಆ ಲೋಕಡು ಅರೆಗ ತೃಪ್ತಿ ಆಪು ಲೆಕ್ಕ ಉಲ್ ಸೇವೆ ನಡತೊಂದುಂಡು ಅಂಚಾದು ಈ ರಡ್ಡು ಮಾಮಲ್ಲ ಕಾರ್ಯಡು ಸುಧಣ್ಣೆ ಪುತ್ತೂರ್ದ ಒಂಜಿ ಜನಕ್ಕುಲ್ನ ಮನಸ್ಸಿಡು ಏಪಲ ನೆಲೆಯಾದು ಸೆಲೆಯಾದು ಉಳ್ಳೆರು ಅರೆಗೆ ಈ ಸಂದರ್ಭಡು ಶ್ರದ್ಧಾಂಜಲಿ ಅರ್ಪಣೆ ಮಲ್ತೊಂದು ಎನ್ನ ರಡ್ಡು ಪಾತ್ರ ಅಂತವೆ. ನಮಸ್ಕಾರ. ಯು ಆ್ಯಂಡ್ ಲೆಟ್ ಲಿವ್ ಯಾನು ಬದುಕುವೆ ನಿಕ್ಕಿಲ್ಲ ಬದುಕಲೆ ಅಂಜ ವಿಶೇಷವಾದ ಕೊಡುಗೆ ಇದೆ. ಶ್ರದ್ಧಾಂಜಲಿ ಕಾರ್ಯಕ್ರಮಡು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರಾನ ಮುಳಿಯ ಕೇಶವ ಪ್ರಸಾದ್ ಇದು ವೇದಿಕೆ ಒದ್ದು ಎರಡು ಪಾತ್ರ ಪರಡುವುದಕ್ಕೆ ಏನಾದರು. ಹಿರಿಯರಾದ ಸುಧಾಕರ್ ಶೆಟ್ಟರವರು ಅಮರರಾಗಿದ್ದಾರೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೀಗ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಮೃತ್ಯವನ್ನು ಮೃತ್ಯುಂಜಯ ಮಂತ್ರದಲ್ಲಿ ಹೇಳಿದ ಹಾಗೆ 75 ವರ್ಷಗಳ ಮೇಲೆ ನಮ್ಮ ಜೀವನ ಅಂತೇಳಿ ಆದರೆ ಅದು ಪೂರ್ಣ ಜೀವನ. ಸುಧಾಕರ ಶೆಟ್ಟರು ಎಲ್ಲ ರೀತಿಯಲ್ಲೂ ಜೀವನವನ್ನು ಪೂರ್ಣಗೊಳಿಸಿದ್ದಾರೆ. ಅಮರರಾಗಿದ್ದಾರೆ ಅಂತೇಳಿ ಹೇಳಿದರೆ ಯಾಕೆ ಅಂತೇಳಿ ಹೇಳಿದರೆ ಈಗಾಗಲೇ ಅವರು ಹೇಳಿದ ಹಾಗೆ ಅವರ ಜೀವನವನ್ನು ನೋಡಿದರೆ ನಮಗೆ ತಿಳಿತದೆ. ಅದು ದೇವಸ್ಥಾನ ಇರ್ಬೋದು, ದೇವತಾ ಸಮಿತಿ ಇರ್ಬೋದು, ಅಥವಾ ಒಟ್ಟು ಅವರ ಜೀವನ ಒಂದು ಸಂಪೂರ್ಣ ಜೀವನ ಮತ್ತು ಅನುಸರಣೀಯ ಜೀವನ. ದೇವಸ್ಥಾನಕ್ಕೆ ಬರಬೇಕಿದ್ರೆ ಮೊದಲೇ ಅವರ ಪರಿಚಯ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ದೇವತಾ ಸಮಿತಿಯಲ್ಲಿ ಆ ನಗುಮುಗ ಯಾವತ್ತೂ ಹಾಗೇ ಇತ್ತು. ನಾನು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಾಗಿ ಬಂದ ಮೇಲೆ ಕೂಡ ಅವರು ದೇವಸ್ಥಾನಕ್ಕೆ ಬಂದಾಗಲೆಲ್ಲ ನಮ್ಮ ಆತ್ಮೀಯ ಮಾತುಕತೆಗಳು ನಡೀತಾ ಇದ್ವು. ಈಗಾಗಲೇ ಹೇಳಿದ ಹಾಗೆ ಎಲ್ಲರಿಗೂ ಆತ್ಮೀಯರು, ಅನುಸರಣೀಯ ಜೀವನವನ್ನು ನಡೆಸಿದ್ದಾರೆ. ಹಾಗಾಗಿ
ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಮುಂದುವರಿಯುವ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ ಮಾಲಿಂಗೇಶ್ವರ ಎಲ್ಲರಿಗೂ ಸನ್ಮಾನಗಳು ಉಂಟು ಮಾಡಲಿ ಅಂತೇಳಿ ಹಾರೈಸ್ತೇನೆ. ವಂದನೆಗಳು. ದೇವಸ್ಥಾನ ಮಧ್ಯಾಹ್ನ ಒಣಸಿತ್ತನು ಆ ಅನ್ನ ದಾಸೋಹ ಆನಗ ಅದ್ರ ಪ್ರತಿದಿನ ಅಲ್ಪ ಕುಲೊಂದು ಮಾತೆಲ್ಲ ಒಣಸ್ ಮಲ್ತಾರ ಇದರ ತೂದೇ ದುಂಪು ಇಂತಾರೆ. ಶ್ರದ್ಧಾಂಜಲಿ ಕಾರ್ಯಕ್ರಮ ಮುಂದುವರಿಸುವ ಅಂಬಿಕಾ ವಿದ್ಯಾಸಂಸ್ಥೆಗಳ ಸಂಚಾಲಕರಾಯನ ಶ್ರೀಯುತ ಸುಬ್ರಹ್ಮಣ್ಯ ಟೋಜ ಅವರಿಗೆ ಬಹಳ ಹತ್ತಿರದಾರ ನಿಕಟವರ್ತಿ ಆರು ಶ್ರದ್ಧಾಂಜಲಿ ಕಾರ್ಯಕ್ರಮ ಮುಂದುವರಿಸೋದಕ್ಕೇನು. ಎಲ್ಲ ಮಾತೆಯರೇ ಹಾಗೂ ಸಜ್ಜನ ಬಂಧುಗಳೇ, ಕೆಲವು ಉದಾಹರಣೆಯೊಂದಿಗೆ ಸುಧಾಕರ್ ಶೆಟ್ಟಿಯವರ ವ್ಯಕ್ತಿತ್ವವನ್ನು ನಾನು ಪರಿಚಯಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ಘಟನೆ 2002ನೇ ಇಸ್ವಿ, ಬಹುಶಃ ಅದಕ್ಕೆ ಸಾಕ್ಷಿದಾರರಾಗಿಬಿಟ್ಟು ಸೂತ್ರಪೇಟೆ ಜಗನ್ನಾಥರವರನ್ನೆಲ್ಲ ನೋಡಿದೆ ನಾನಿಲ್ಲಿ. ಬೆಟ್ಟ ಈಶ್ವರ ಭಟ್ಟು, ಮಹಮ್ಮದ್ ಹಟ್ಟ ಅವರು ಇವರೆಲ್ಲ ಇದ್ದರು. ಒಂದು ಘಟನೆ 2002ನೇ ಇಸ್ವಿನಲ್ಲಿ ನಾನು ಒಂದು ಸಣ್ಣ ಕೋಚಿಂಗ್ ಕ್ಲಾಸ್, ಒಂದು 𝐻𝐫 ಕೋಚಿಂಗ್ ಕ್ಲಾಸಲ್ಲಿ ಪ್ರವೃತ್ತರಾಗಿದ್ದಂಥ ಸಂದರ್ಭದಲ್ಲಿ ತಕ್ಷಣ ಅದು ಬಿಡಬೇಕು ಅಂತಾಯಿತು. ಪುತ್ತೂರಿನ ಆಸುಪಾಸಿಯಲ್ಲಿ ಕೆಲವರು ನಿವೇಶನಗಳನ್ನು ನಾನು ಹುಡುಕ್ತಾ ಹೊರಟೆ. ಆ ಸಂದರ್ಭದಲ್ಲಿ ನಮ್ಮ ಶಿವಕೀರ್ತಿ ಹೋಟೆಲ್ನ ಮಾಧವ ಶೆಟ್ಟರಿಗೆ ಸೇರಿದಂತಹ ಒಂದು 8 ಸೆಂಟ್ಸ್ ಜಾಗೆ ಈಗಿನ ಅಭಿನಂದನ ಬಾರ್ನ ಬದಿಯಲ್ಲಿತ್ತು. ಆ ಸಂದರ್ಭದಲ್ಲಿ ನಾನು ಹೋದೆ, ಮಾಧವ ಶೆಟ್ಟರಿಗೆ ಹಣ ಕೊಟ್ಟುಬಿಟ್ಟು ಅದನ್ನು ಇನ್ನೊಂದು 24 ಗಂಟೆ ಒಳಗಡೆ ಅದು ವ್ಯವಸ್ಥೆ ಆಗಬೇಕು. ಮರುಸ ಬೆಳಿಗ್ಗೆ 6 ಗಂಟೆಗೆ JCB ಎಲ್ಲ ಬಂತು. ಬಂದ ತಕ್ಷಣ ಸುಧಾಕರ್ ಶೆಟ್ಟಿಯವರ ಅಭಿನಂದನ ಬಾರ್ನ ಬದಿಯಲ್ಲಿ ಒಂದು 8 ಸೆಂಟ್ಸ್ ಜಾಗೆ. ಸುಧಾಕರ್ ಶೆಟ್ಟಿ ಅದು ನಂಗೆ ಫೋನ್ ಮಾಡಿಬಿಟ್ಟು ಕೆಲಸ ನಿಲ್ಲಿಸಿ ಅಂತ ಹೇಳಿದರು. ತಕ್ಷಣ ಬೆಳಿಗ್ಗೆ 7 ಗಂಟೆಗೆ ಸುಧಾಕರ್ ಶೆಟ್ಟಿಯವ್ರ ಮನೆಗೆ ಹೋದೆ. ಹೋಗ್ಬಿಟ್ಟು ಮಾಧವ ಶೆಟ್ಟಿಗೆ ನಾನು ಅಮೌಂಟನ್ನು ಕೊಟ್ಟಿದ್ದೇನೆ, ನೀವು ಕೆಲಸ ನಿಲ್ಲಿಸಿ ಅಂತ ಹೇಳ್ತಾ ಇದ್ದೀರಾ, ಆ ಜಾಗ ನಂಗೆ ಬೇಕು, ಇದೇ ಯಾಕೆ ಜಾಗ ಬೇಕು ಅಂದ ಸಂದರ್ಭದಲ್ಲಿ ಬೇರೆ ಪುತ್ತೂರಿನಲ್ಲಿ ತುಂಬ ನಾನು ಹುಡುಕಾಡಿದೆ, ಎಲ್ಲಿಯೂ ಸಿಗ್ತಾಯಿಲ್ಲ. ಸರ್ ಈ ಜಾಗ ಬೇಡ, ಇನ್ನೊಂದು ಜಾಗ ನಿಮಗೆ ಈಗಿನ ನೆಲ್ಲಿಕಟ್ಟೆಯಲ್ಲಿ ಅಂಬಿಕೆ ಎಲ್ಲಿ ಇತ್ತ ಅಲ್ಲಿಗೆ ಮಾಡುವಂಥದ್ದಾಗ ಅಲ್ಲಿ ಬಹುಶಃ ಗಣೇಶರವರ ನೇತೃತ್ವದಲ್ಲಿ ಅದು ಗ್ರೀನ್ ಬೆಲ್ಟ್ ಅಂತ ಒಂದು ವಿಂಗಡಣೆ ಆಗಿತ್ತು. ಅಲ್ಲಿ ಯಾವುದೇ ರೀತಿಯಾದಂತಹ ಕಟ್ಟಡ ನಿರ್ಮಾಣ ಆಗಲಿ ಅಥವಾ ನಿವೇಶನಗಳನ್ನು ಮಾರುವಂಥ ವ್ಯವಸ್ಥೆ ಇರಲಿಲ್ಲ. ಝೋನಲ್ಲಿ ಗ್ರೀನ್ ಬೆಲ್ಟ್ ಇತ್ತು. ಸುಧಾಕರ್ ಶೆಟ್ಟಿ ಹತ್ರ ಮತ್ತೆ ಪುನಃ ಬಂದೆ, ಅದು ಗ್ರೀನ್ ಬೆಲ್ಟ್ ಏರಿಯಾದಲ್ಲಿ ಯಾವುದೇ ಬಿಲ್ಡಿಂಗ್ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ. ತಕ್ಷಣ ಸುಧಾಕರ್ ಶೆಟ್ಟಿ ಹೇಳಿದರು 11 ಗಂಟೆಗೆ ಬನ್ನಿ, ನಾನು ಪೂಡ ಆಫೀಸರ್ ಹತ್ರ ಮಾತಾಡ್ತೇನೆ ಅಂತ. ಬೆಳಿಗ್ಗೆ 11 ಗಂಟೆಗೆ ನಾನು ಹೋದಾಗ ಸುಧಾಕರ್ ಶೆಟ್ಟಿಯವರು ಸೂತ್ರಪೇಟೆ ಜಗನ್ನಾಥರವ್ರನ್ನೆಲ್ಲ ತರಿಸಿದ್ರು. ತಕ್ಷಣ ಫೋನ್ನಲ್ಲಿ ಪೂಡ ಆಫೀಸರ್ನ ಬರ್ಲಿಕ್ಕೆ ಹೇಳಿದರು. ಬರ್ಲಿಕ್ಕೆ ಹೇಳಿಬಿಟ್ಟು, ನೋಡಪ್ಪ ಈ ಗ್ರೀನ್ ಬೆಲ್ಟನ್ನು ತೆಗೆದು ಇವರಿಗೆ ಬಿಲ್ಡಿಂಗ್ ನಿವೇಶನಕ್ಕೆ ವ್ಯವಸ್ಥೆ ಮಾಡಿಕೊಡು ಅಂತ ಪೂಡ ಆಫೀಸರಿಗೆ. ಪೂಡ ಆಫೀಸರ್ ಹೇಳಿದರು, ಇಲ್ಲ ಸಾಧ್ಯ ಇಲ್ಲ, ಅದು ಕರ್ನಾಟಕ ಸರ್ಕಾರ ಅದಕ್ಕೆ ಅಂಗೀಕಾರ ಆಗಬೇಕು, ಈಗಾಗಲೇ ವ್ಯವಸ್ಥೆ ಝೋನಲ್ ವೈಸ್ ಡಿವೈಡ್ ಆಗಿದೆ, ಯಾವುದೇ ಕಾರಣಕ್ಕೂ ಬಿಲ್ಡಿಂಗ್ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಸುಧಾಕರ್ ಹೇಳಿದ್ರು, ಅದಕ್ಕೆ ತಲೆ ಬಿಸಿ ಮಾಡಬೇಡ ನೀನು, ಅದೆಲ್ಲ ನಾನು ನೋಡ್ತೇನೆ, ನೀನು ಇವರಿಗೆ ಬಿಲ್ಡಿಂಗ್ ಇಶ್ಯೂ ಮಾಡು, ಲೈಸೆನ್ಸ್ ಇಶ್ಯೂ ಮಾಡು. ಇಲ್ಲ ಸಾಧ್ಯ ಇಲ್ಲ ಅಂತ. ಪೂಡ್ ಆಫೀಸರ್ ನಾನು ಕೊಟ್ಟರೆ ನಾನು ಮನೆಗೆ ಹೋಗಬೇಕಾದೀತು ಅಂತ ಹೇಳುವಂಥದ್ದು. ನಾನು ತಕ್ಷಣ ಅವನು ಹೇಳಿದೆ, ಮನೆಗೆ ಹೋಗಬೇಕಾದಿತ್ತು, ಕಾನೂನು ಬಾಹಿರಾದೀತು ಅಂತ. ಸುಧಾಕರ್ ಶೆಟ್ಟಿ ಹೇಳಿದರು, ನೀನು ನಾಡ್ದು ಮನೆಗೆ ಹೋಗ್ತೀಯಾ ಅಲ್ಲ ಇವತ್ತೇ ಮನೆಗೆ ಹೋಗ್ತೀಯಾ ಅಂತ ಕೇಳಿದರು. ಇವತ್ತು ದಿಗಿಲಾಗಿಬಿಟ್ಟು ಬಹುಶಃ ಒಂದು 2 ದಿವಸದೊಳಗೆ ಬಿಲ್ಡಿಂಗ್ ಲೈಸೆನ್ಸ್ ಇಶ್ಯೂ ಆಯಿತು. ಆ ಇಡೀ ನೆಲ್ಲಿಕಟ್ಟೆ ರಾಮಕೃಷ್ಣಾಶ್ರಮದ ಇಡೀ ನಿವೇಶನದ ಜಾಗೆ ಸುಮಾರು ಒಂದು 15 ಕುಟುಂಬಗಳ ಜಾಗೆ ಗೌರ್ಮೆಂಟಿಗೆ ಅದು ಆಕ್ಷನ್ ಆಗುವಂಥದ್ರಲ್ಲಿತ್ತು, ಏಲಂ ಆಗುವಂಥದ್ರಲ್ಲಿತ್ತು. ಇವತ್ತು ನೆಲ್ಲಿಕಟ್ಟೆ ಎಲ್ಲ, ನಾನು ಅಂಬಿಕಾ ವಿದ್ಯಾಲಯ ಸೇರಿಕೊಂಡು ಎಲ್ಲ ಸುಮಾರು 15 ಜನ ನಿವೇಶನದ ವ್ಯಕ್ತಿಗಳಿಗೆ ಸುಧಾಕರ್ ಶೆಟ್ಟಿಯವರು ಪ್ರಾತಸ್ಮರಣೀಯರು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಬಹುಶಃ ನನಗಿಂತ ಒಳ್ಳೆಯ ಉದಾಹರಣೆ ಬೇರೆ ಇಲ್ಲ ಅಂತ ಹೇಳ್ತಾರೆ. ಎಲ್ಲಿ ತನಕ ಪಕ್ಷಾತೀತವಾಗಿದ್ದರು ಅವರು ಅಂತಂದರೆ, ಸುಧಾಕರ್ ಶೆಟ್ಟಿಯವರು ಬಪ್ಪಳಿಗೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಸಂದರ್ಭದಲ್ಲಿ ಅವರು ಮುನ್ಸಿಪಾಲ್ಟಿ ಎಲೆಕ್ಷನ್ಗೆ ನಿಂತಿದ್ದರು. ನನ್ನ ತಂದೆಯವರು BJPಯಿಂದ ನಿಂತಿದ್ದರು, ಸುಧಾಕರ್ ಶೆಟ್ಟಿಯವರು ಕಾಂಗ್ರೆಸ್ಸಿಂದ ನಿಂತಿದ್ದರು. ತಂದೆಯವರು 6 ಓಟಿಗೆ ಬಪ್ಪಳಿಗೆ ಕಾನ್ಸ್ಟಿಟ್ಯೂನ್ಸಿನ ಲಾಸ್ಟ್, ಸುಧಾಕರ್ ಶೆಟ್ಟಿಯವರು ವಿನ್ ಆದರು. ಅದು ಟೌನ್ ಬ್ಯಾಂಕಲ್ಲಿ ಆದಾಗ ನನ್ನ ತಂದೆಯವರು ವಿನ್ನು, ಸುಧಾಕರ್ ಶೆಟ್ಟಿಯವರು ಸೋತರು. ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇದ್ದಂಥ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ನಟ್ಟೋಜಿ ಅವರಿಗೆ ಸುಧಾಕರ್ ಶೆಟ್ಟರು ಅಂಬಿಕಾ ವಿದ್ಯಾಲಯ ಸ್ಥಾಪನೆಗೋಸ್ಕರ ಅವರಿಗೆ ಈ ರೀತಿಯಾದಂತಹ ಒಂದು ಮುತುವರ್ಜಿ ತಗೊಂಡು ಇವತ್ತು ಬಿಲ್ಡಿಂಗ್ ಕಟ್ಟಲಿಕ್ಕೆ ಕಾರಣೀಭೂತರಾಗ್ತದೆ ಅಂತಂದರೆ ಸುರೇಶ್ ಶೆಟ್ಟಿಯವರ ಕಾರ್ಯಪ್ರವರ್ತನೆ ಏನು ಅಂತ ಹೇಳೋದು ನೀವು ಲೆಕ್ಕ ಹಾಕಿ ಅಂತ. ಇವತ್ತು ರಾಜಕೀಯ ಎಲ್ಲಿ ತನಕ ಮುಟ್ಟಿದೆ ಅಂತಂದರೆ, ಒಬ್ಬ ರಾಜಕೀಯದ ವ್ಯಕ್ತಿ
ಅವನು ಪೂರ್ತಿ ಜೀವನ ಪರ್ಯಂತ ರಾಜಕೀಯಕ್ಕೋಸ್ಕರ ಬಿಟ್ಟು ಯಾವುದೋ ಒಂದು ಹಂತದಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ಅವನನ್ನು ಎನ್ಕೌಂಟರ್ ಮಾಡಲಿಕ್ಕೆ ಸಮೇತ ನಾವು ಬಿಡೋದಿಲ್ಲ, ಅಷ್ಟು ರಾಷ್ಟ್ರದ್ರೋಹಿ ಆಗ್ತಾನೆ ಅವನು. ಅಂಥ ಸಂದರ್ಭದಲ್ಲಿ ಸುಧಾಕರ್ ಶೆಟ್ಟಿ ಅವರು ಯಾವುದೋ ಒಬ್ಬ ಪಕ್ಷನಿಗೋಸ್ಕರವಾಗಿ ಅವರ ರೀತಿಯಾದ ಒಂದು ಸಂಪೂರ್ಣ ತನ್ನ ಬೆಂಬಲವನ್ನು ಕೊಟ್ಟು ಬಹುಶಃ ಇವತ್ತು ಅಂಬಿಕಾ ವಿದ್ಯಾಲಯ ಇಷ್ಟು ಎತ್ತರಕ್ಕೆ ಏರಲಿಕ್ಕೆ ಕಾರಣ ಏನು ಅಂತಂದರೆ ಅದಕ್ಕೆ ಸುಧಾಕರ್ ಶೆಟ್ಟಿ ಅವರ ಬೆಂಬಲ ಬಹಳ ಅಂಥ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ತುಂಬ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎರಡನೇ ವಿಷಯ ಏನಂತಂದರೆ ನಾವೆಲ್ಲ ಹಿಂದೂಗಳು, ನಾವು ಅನೇಕ ವಿಷಯಗಳನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ನಾವು ಮಾತಾಡ್ತೇವೆ. ಆದರೆ ನಿಜವಾಗಿ ಒಬ್ಬ ಹಿಂದೂ ಆಗಿಬಿಟ್ಟು ಇವತ್ತು ನಾವು ದೇವತಾ ಸಮಿತಿ ಅಂತ ಏನು ಹೇಳ್ತೀವೋ, ಸಾರ್ವಜನಿಕ ಗಣೇಶೋತ್ಸವ ಸಮಯದಲ್ಲಿ ಬಹುಶಃ ನನ್ನ ಪ್ರಾಯಕ್ಕೆ ಅರಿತ ಸಂದರ್ಭದಲ್ಲಿ ಇವತ್ತು ಇಲ್ಲಿ ತನಕ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಯೊಂದು ವಿಷಯದಲ್ಲಿಯೂ ಅವರು ಆ ಗಣೇಶೋತ್ಸವ ಸಂದರ್ಭದಲ್ಲಿ ಒಂದು ಅಂಗವಾಗಿಬಿಟ್ಟು ಇವತ್ತು ಸ್ಯಾಕ್ಸಫೋನ್ ಇರ್ಬೋದು, ಕ್ಲಾಸಿಕಲ್ಸ್ ಇರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿ ಅದು ಶುದ್ಧ ನಮ್ಮ ಭಾರತೀಯ ಸಂಸ್ಕೃತಿಗೆ ಅಳವಡಿಸುವಂಥ ಸಂಸ್ಕಾರವನ್ನು ಅಲ್ಲಿ ಕೊಡಬೇಕು ಅಂತ ಉದ್ದೇಶದಿಂದ ತುಂಬ ನಿರಂತರವಾಗಿ ಕೆಲಸ. ನಾನು ಅನೇಕ ಸಲ ಸುಧಾಕರ್ ಶೆಟ್ಟರನ್ನ ಅಭಿನಂದಿಸಿದೆ. ಶೆಟ್ಟರ್, ನಿಜವಾಗಿ ನೀವು ಸಾರ್ಥಕ ನಿಮ್ಮ ಜನ್ಮ ಅಂತ. ಯಾಕಂದರೆ ಒಂದು ಗಣೇಶೋತ್ಸವ ಸಮಿತಿಯಲ್ಲಿ ಭಾರತೀಯ ಸಂಸ್ಕೃತಿಯ ಕಲೆಗಳಿಗೆ ಪ್ರೋತ್ಸಾಹ ಮಾಡಿದಂತಹ ಅತ್ಯಂತ ಮೇರು ವ್ಯಕ್ತಿತ್ವದ ಸುಧಾಕರ್ ಶೆಟ್ಟಿಯವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ನಿಜವಾಗಿ ಅವರ ಕುಟುಂಬಕ್ಕೆ, ಅಭಿಷೇಕ್ ಅವರಿಗೆ ಮತ್ತು ಅವರ ಪತ್ನಿಯವರಿಗೆ ಆ ಅಗಲಿದಂತಹ ನೋವನ್ನು ತುಂಬುವಂಥ ಶಕ್ತಿಯನ್ನು ದೇವರು ಕೊಡಲಿ. ಮತ್ತು ಕೇವಲ ಕಾಂಗ್ರೆಸ್ಸಿಗೆ ಮಾತ್ರ ಸುಧಾಕರ್ ಶೆಟ್ಟರಲ್ಲ, ಇಡೀ ಪುತ್ತೂರಿನ ಜನತೆಗೆ ಸುಧಾಕರ್ ಶೆಟ್ಟು ನಮಗೆ ನಿಜವಾಗಿ ನೋಡಿದಂಥ ದೊಡ್ಡ ನಷ್ಟ ಅಂತ ನಾನು ಹೇಳ್ತಾ, ಅವರಿಗೆ ಹಿಂದೂ ಶಾಸ್ತ್ರ ಪ್ರಕಾರ ಕೊನೆಯ ಹಂತ ಮೋಕ್ಷ ಅಂತ, ಆ ಮೋಕ್ಷ ಅವರಿಗೆ ಪ್ರಾಪ್ತಿಯಾಗಲಿ. ಮತ್ತು ಅವರ ಜೀವನದ ಈ ರೀತಿಯಾದಂತಹ ಕಾರ್ಯವಿಧಾನಗಳು, ಅವರು ರಾಜರಾಗೆ ಜೀವನ ಮಾಡಿದಂಥವ್ರು, ಮೇರು ವ್ಯಕ್ತಿ ರಾಜನಾಗೆ ಜೀವನ ಮಾಡಿದಂಥವ್ರು, ಅಂಥ ಆ ಮೇರು ವ್ಯಕ್ತಿತ್ವ ನಮಗೆಲ್ಲರಿಗೆ ಅನುಕರಣೀಯ. ಮತ್ತು ಅವರ ಏನು ಮಕ್ಕಳಿದ್ದಾರೆ ಅವರು ಅದನ್ನು ಪಾಲಿಸಲಿ ಅಂತ ಹೇಳ್ತಾ ಅವರಿಗೆ ನುಡಿನಮನವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈಗ ಬಂಗಾರದ ಲೇಪನ ಅನಾಗ ಒಂದು ಸರಿ ನನಗೆ ಕೇಳಂಡೆ, ಒಂದು ಆವ ಖರ್ಚೆ ಕಂಡಪಟ್ಟಿಜ್ಜ ಸುದಣ್ಣ ಖಂಡಿತ ಆಪಣು ಮಾಲಿಂಗೇಶ್ವರಿ ನಾನು ಬಿಡ್ದು ಪಾಡುಜಿ ನಿಜವಾದ ಪನ್ಪೆ ಸುದಣ್ಣೆ ಅದನ್ನು ನೆಲ್ಲಿಕಟ್ಟಿ ಸುಧಾರ್ ಶೆಟ್ರು ಅಜಾತ ಶತ್ರು ಮಾತ್ರ ಅಲ್ಲ, ಭಗೀರಥ ಲೆಕ್ಕ, ಆಧುನಿಕ ಭಗೀರಥೆ ಪತ್ತಿನ ಕೆಲಸನೂ ಕಂಪ್ಲೀಟ್ ಮಲ್ಪದೆ ಬುಡುಪಿನ ಕ್ರಮನೇ ಇಚ್ಚು. ಶ್ರದ್ಧಾಂಜಲಿ ಕಾರ್ಯಕ್ರಮ ಅದನ್ನ ಸನ್ಮಿತರಾದ ವಿನಯ್ ಕುಮಾರ್ ಸ್ವರಕ್ಕೆ ಇವತ್ತೆರಡು ಪಾತ್ರ ನೋಡ್ತೇನೆ. ಸುಧಾಕರ್ ಶೆಟ್ಟರ್ನ ಶ್ರೀಮತಿಯರೇ, ಅನ್ನ ಮಾತ ಕುಟುಂಬಸ್ಥರನಕ್ಲೆ ಮೂಲ್ ಸೇರ್ನಂಚಿನ ಮಾತ ಅನ್ನ ಅಭಿಮಾನಿ ಹಿತೇಶ್ಲೆ ಸುಧಾಕರ್ ಶೆಟ್ರು ಇನ್ನು ನಮ್ಮೊಟ್ಟಿಗೆ ಇಚ್ಚೇರು ಪ್ರದೇಶಿಟ್ಟು ನಂಬೇರ ಸಾಧ್ಯ ಆಪಜಿ. ಗಣೇಶೋತ್ಸವ ನಡಪಂಚಿನ ಸಂದರ್ಭಡು ಕಿಲ್ಲೆ ಮೈದಾನಡು ರಾತ್ರಿ ಪಗೆಲು ನಿರಂತರವಾದ ಸುಧಾಕರ್ ಶೆಟ್ರು ಆ ಕಾರ್ಯಕ್ರಮಡು ಭಾಗವಹಿಸುವ ಸಂದರ್ಭಡೆ ಇನ್ನು ಯಾರನ್ನ ಒಂಜಿ ನಿಧನ ಆಪಣಂಚಿನ ಅವಕಾಶ ಆತನ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಅಂತ ಪನ್ಪೇರು. ಒಂಜಿ ವ್ಯಕ್ತಿ ಪುಟ್ಟು ನೆಡ್ದು ಬುಕ್ಕ ಸೈಪುನಾಡೆ ಮುಟ್ಟ ಆ ವ್ಯಕ್ತಿ ಸಮಾಜಮುಖಿಯಾದ ಆ ವ್ಯಕ್ತಿತ್ವವನ್ನು ಸೃಷ್ಟಿ ಮಲ್ಪೇನ ಆ ವ್ಯಕ್ತಿತ್ವ ಶಾಶ್ವತವಾದ ಸಮಾಜಡು ಪುಣು. ಸುಧಾಕರ್ ಶೆಟ್ಟರ್ನ ವ್ಯಕ್ತಿತ್ವ ಪುತ್ತೂರದ ಈ ಪರಿಸರಟ್ಟು ಏಪಲ ಶಾಶ್ವತವಾದ ಒರಿಪುಣಂಚಿನ ವ್ಯಕ್ತಿತ್ವನು ಆರ ಜೀವನಾವಧಿಡು ಅದು ನಡಪಡ್ದೇ ಬಂಡ ತಪ್ಪ ಅಂದ ಒಂದು ವ್ಯಕ್ತಿತ್ವ ನಿರ್ಮಾಣ ಆವಡ್ದಾಂಡ ಆಡ ವ್ಯಕ್ತಿತ್ವಡು ಅನೇಕ ಗುಣಗಳು, ಸರಳತೆ ಉಪ್ಪು, ಸಂಯಮ ಉಪ್ಪು, ತಾಳ್ಮೆ ಉಪ್ಪು, ಸಮಾಜಗೂ ತನ್ನನ್ನು ಅರ್ಪಣೆ ಮಲ್ಪಣಂಚಿನ ಕಾರ್ಯಕ್ರಮ ಉಪ್ಪು, ಧಾರ್ಮಿಕವಾದ ನಮ್ಮ ಭಕ್ತಿ ಶ್ರದ್ಧೆಡು ಮಲ್ಪಂಚಿನ ಕಾರ್ಯಕ್ರಮಗಳು ಉಪ್ಪು, ರಾಜಕೀಯ ಕ್ಷೇತ್ರ ಹೊಡಿತನ ಅಲ್ಲ ಇನಿ ಏರು ದೀನ ದಲಿತರು ಬಡವೇರು ಉಳ್ಳೇರು ಅಕಲ್ನ ಸೇವೆ ಮಲ್ಪಂಚಿನ ಕಾರ್ಯಕ್ರಮ ಉಪ್ಪು ಇದು ಪೂರ ಒಂದು ಮನುಷ್ಯನ ವ್ಯಕ್ತಿತ್ವನು ನಿರ್ಮಾಣ ಮಲ್ಪಂಚಿನ ಅವಕಾಶ ಲಾಪನು.
ಯಾನು ವಿದ್ಯಾರ್ಥಿ ಆದ ಪುನಗ ಸುಧಾಕರ್ ಶೆಟ್ರ್ ಫಿಲೋಮಿನ ಗ್ರೌಂಡುಡು ಇನಿಕಲ ಕಣ್ಣಿಗೆ ತೋಜುನು ಬ್ಯಾಟ್ ಪತ್ತೊಂದು ಇನಿ ಕ್ರಿಕೆಟ್ ಗೊಬ್ಬರ ಪೋಪುಣಂಚಿನ ಒಂಜಿ ದೃಶ್ಯ ನಾಯಕತ್ವದ ಗುಣ ಇತ್ತನೆ. ಇನ್ನು ಇಡೀ ಸುಧಾಕರ್ ಶೆಟ್ಟರ್ನ ಮಲ್ಲ ಒಂಜಿ ಗುಣ ಎಂಚಿನ ಬಂಡ ಯುವಕರನ್ನ ಆಕರ್ಷಣೆ ಮಲ್ಪುಣಂಚಿನ ಗುಣ ಇತ್ತನ ಅಂಡ ಐಟು ಸುಧಾಕರ್ ಶೆಟ್ಟರ್ನ ಮಲ್ಲ ರೀತಿಯ ಒಂಜಿ ನಾಯಕತ್ವ ಐಕೆ ಕಾರಣ ಬಂಡ ತಪ್ಪ ಅಂದ. ಯಾನು 85 ಸೀಟ್ ಚುನಾವಣೆ ಬತ್ತನಂಚಿನ ಸಂದರ್ಭಡು ಸುಧಾಕರ್ ಶೆಟ್ಟರ್ ಅಪ್ಪಗ ಯುವಕ ಕಾಂಗ್ರೆಸ್ ಅಧ್ಯಕ್ಷರು, KP ಅಬ್ದುಲ್ಲರು ಅಪ್ಪಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಸಂಕಪರೈಕುಲುಪ್ಪು KP ಅಬ್ದುಲ್ಲರುಪ್ಪು ಅವೇ ಕೆಲಸ ಅವಡ್ದಂಡ ಅವು ಸುಧಾಕ ಪಲ್ಲೆ ಕೊಂಡ್ಪದಿಸಿರು. ಪೂರ ಮೂಲ ಚಟುವಟಿಕೆಗೆ ಚಾಲನೆ ಕೊರ್ಪಣಿಸಿದ ವ್ಯಕ್ತಿಯೇ ಸುಧನ್ನೆ. ಇನಿ ನಿರಂತರವಾದ ತಾನು ಇತ್ತನಂಚಿನ ಪಕ್ಷಗೂ ಹೆಚ್ಚಿನ ನಿಮಿಷ ಇನಿ ಮೂಲು ಕಾಂಗ್ರೆಸ್ ಪಕ್ಷಕ್ಕೂ ಏರಾಳ್ನ ಅತ್ಯಂತ ನಿರಂತರವಾದ ಸೇವೆ ಸಲ್ಲಿಕೆ ಮಾಡ್ತನಂಚಿನ ವ್ಯಕ್ತಿ ಇತ್ತನಡ ಅವು ಸುಧಾಕರ್ ಶೆಟ್ಟರ್ ಬಂಡ ತಪ್ಪಾವಂದ. ಇನಿ ಎಲ್ಯಪ್ರಾಯಡೆ ಪಕ್ಷದ ಚಟುವಟಿಕೆಯಲ್ಲಿ ಭಾಗವಹಿಸದೆ ಪಕ್ಷಕ್ಕೆ ಒತ್ತು ಕೊರದು ಕಡೇ ಹಂತ ಮುಟ್ಲ ಪಕ್ಷದ ತತ್ವ ಸಿದ್ಧಾಂತಗೂ ಒಂಜಿ ರೀತಿಯ ವ್ಯತಿರಿಕ್ತವಾದ ಒಪ್ಪಂದೆ ನಿರಂತರವಾದ ಶಕ್ತಿ ಕೊರ್ಪಂಚಿನ ಕೆಲಸ ಕಾರ್ಯ ಸುಧಾಕರ್ ಶೆಟ್ಟರ್ ಮಟ್ಟಿಗೆ ಆತನು ಬಂಡ ತಪ್ಪಾವಂದು ಐನು ಏಪೊಗಲ ಪುತ್ತೂರ್ದ ಕಾಂಗ್ರೆಸ್ ಪಕ್ಷ ಮರಪ್ಪಳೆ ಕಡೆ ಇಜ್ಜಿ ಇನಿ ಆರ್ನ ಕೊಡುಗೆನಿ ಏಪಲ ನೆನಪು ತಿಪ್ಪಣಂಚಿನ ಕೆಲಸ ಕಾರ್ಯ ಆತನು. ಇನ್ನು ಯಾರನ್ನ ಇಲ್ಲದ ಎದುರುಡೆ ಕಂಬಳ ಮಲ್ಪೋಡು 35 ವರ್ಷದ ಇಂಚಿ ಉಂತರಂಚಿನ ಕಂಬಳ ಮಲ್ಪೋಡು ಪಂಪಣಂಚಿನ ಸಂದರ್ಭಡು ಇನಿ ಜವಣ್ಣನ ತಂಡ ಇತ್ತನ ಸುಧಾಕರ್ ಶೆಟ್ಟರ್ನ ಕೈಟ್ ಆರ್ನ ಪ್ರೇರೇಪಣೆ ಹಿಡ್ದಾರೆ ಆರ್ನ ಮಾರ್ಗದರ್ಶನ ಹಿಡ್ದಾರನೇ ಇನಿ ಮಾಲಿಂಗೇಶ್ವರ ದೇವಸ್ಥಾನದ ಎದುರಿತ್ತನಂಚಿನ ಕಂಬಳೋತ್ಸವ ಪ್ರಾರಂಭ ಮಾಡಿ ಪ್ರತಿ ಹಂತೊಟ್ಲ ಆಯ್ಕೆ ಮಾರ್ಗದರ್ಶನ ಮಲ್ತದೆ ಎಡ್ಡೆ ರೀತಿದ ಒಂಜಿ ಆ ಕಾರ್ಯಕ್ರಮ ವರ್ಷ ಎಡ್ಡೆ ಆಪಣ ರೀತಿಲಿ ಮಲ್ಲ ಒಂಜಿ ಕೊಡುಗೆನ ಕೊರ್ನಾರು ಸುಧಾಕರ್ ಶೆಟ್ರ್. ಧಾರ್ಮಿಕ ಕ್ಷೇತ್ರ ಸಮಾಜಮುಖಿಯಾದ ತನ್ನನ್ನು ತೊಡಗಿಸೋಣಂಚಿನ ಎಷ್ಟೋ ಸಂದರ್ಭ ಯಾನ್ ತೂತೆ ಹಳ್ಳಿಡ್ದು ಬರ್ಪಣಂಚಿನ ಎಷ್ಟೋ ಬಡವೆರ್ನಕ್ಕಲಿ ಕಷ್ಟ ಬೇನೆ ದುಃಖೋಡು ಬತ್ತನಂಚಿನ ಸಂದರ್ಭಡು ಒವೇ ರೀತಿಯ ಪ್ರಚಾರ ಇಜ್ಜಂತೆ ಒವೇ ರೀತಿಯ ಸದ್ದು ಗದ್ದಲ ಇಜ್ಜಂತೆ ಆಯ್ಕೆ ಪರಿಹಾರ ಕೊಂಡ್ರಂಚಿನ ಕೆಲಸ ಕಾರ್ಯ ಮಲ್ಪಣಂಚಿನ ಇನಿ ಸುಧಾಕರ್ ಶೆಟ್ಟರ್ ನಿರಂತರವಾದ ನಡಪುಣಂಚಿನ ಕೆಲಸ ಕಾರ್ಯ ಮಲ್ತಿದ್ದಾರೆ. ಆರ್ನ ಒಂಜಿ ಜೀವನ ಸಂತೃಪ್ತಿತ ಜೀವನ ಹೆಚ್ಚಿನ ಅಂಶ ಆರ್ನ ಒಂಜಿ ಶಾರೀರಿಕ ವ್ಯಕ್ತಿತ್ವಪ್ಪು ಅವು ಭಾರಿ ಜನಕ್ಕಲೆಗೆ ಸುಧಾಕರ್ ಶೆಟ್ಟರ್ ನಿಧನರಾಯ ಹಿಡಿದುಕ್ಕ ಸುಧಾಕರ್ ಶೆಟ್ಟರಿಗೆ 83 ವರ್ಷ ಆಡ ಬರ್ಪಣವೇ ಅನುಮಾನ ಬರ್ಪಣಂಚಿನ ಒಂಜಿ ಶಾರೀರಿಕ ವ್ಯಕ್ತಿತ್ವ ಆರ್ನ ಇನ್ನು ಅವೇ ರೀತಿ ಆರ್ನ ನಡೆ ನುಡಿ ಪ್ರತಿಯೊಂಜಿಲ ಒಂಜಿ ಗೌರವಯುತವಾದ ಪುಣಂಚಿನ ಒಂಜಿ ವ್ಯಕ್ತಿತ್ವ ನಾರು ಕೊಡ್ತೇರೆ. ಆರ್ನ ವ್ಯಕ್ತಿತ್ವ ಏಪಲ ಪುತ್ತೂರುಡು ಶಾಶ್ವತವಾದ ಪಡು ಮಾತ ಪಕ್ಷಾತೀತವಾದಲ ಮಾತ ಜನಕ್ಕಲ್ನ ಪ್ರೀತಿ ವಿಶ್ವಾಸವನ್ನು ಗಳಿಕೆ ಮಲ್ಪಂಚ ಕೆಲಸಕಾರ ಮಲ್ತನಂಚಿನ ವ್ಯಕ್ತಿ ಸುಧಾಕರ್ ಶೆಟ್ರ್. ಇನಿ ಆರ ನಮ್ಮ ಒಟ್ಟಿಗೆ ಇಜ್ಜೇರು ಆರ್ನ ಶ್ರೀಮತಿ ಹೆಚ್ಚಿನ ಅಂಶ ಕಡೇತ ಹಂತೋಡು ಆರೋಗ್ಯ ಒಂಚೂರು ಹಾಳಾಯಿನಂಚಿನ ಸಂದರ್ಭಗಳು ನಿರಂತರವಾದ ಆಧಾರವಾದ ಇತ್ತದೆ ಆರ್ನ ಶುಶ್ರೂಷೆಡ್ ಭಾಗವಹಿಸೋಣಂಚಿನ ಆರ್ನ ಜೋಕುಲುಪ್ಪು ಆರ್ನ ಕುಟುಂಬಸ್ಥರನ ಕುಲುಪ್ಪು ಮಾತೆರ್ಲ ಒಂಜಿ ಕುಟುಂಬದ ರೀತಿ ಉಪ್ಪುಣಂಚಿನ ಒಂಜಿ ನಾಯಕತ್ವನು ಶ್ರೀಯುತ ಸುಧಾಕರ್ ಶೆಟ್ಟಿ ಕೊಡ್ತಾರೆ. ಅವು ನಿರಂತರವಾದ ಆ ಕುಟುಂಬದ ಉಪ್ಪಡು ಬಂದು ಪ್ರಾರ್ಥನೆ ಮಲ್ತೊಂದು ಆಕಲ್ನ ದುಃಖ ಬೇನೆ ನಿವಾರಣೆ ಮಲ್ಪಂಚಿನ ಶಕ್ತಿನೇ ಭಗವಂತೆ ಕೊರಡು ಸುಧಾಕರ್ ಶೆಟ್ನ ಆತ್ಮಗೂ ಚಿರಶಾಂತಿ ತಿಕ್ಕಡು ಬಂದು ಪ್ರಾರ್ಥನೆ ಮಲ್ತದೆ. ಎಂಕ್ ಭಾರಿ ಕೈತಲ್ದಾರೆ ಪುತ್ತೂರುಡು ಏರಾಳ್ನ ಅತೀ ಕೈತಲ್ ಬಂಡ ಸುಧಾಕರ್ ಶೆಟ್ಟಿ ಯಾರು ಹೆಚ್ಚಿಗೆ ಗೌರವ ಕೊರ್ಪಂಚಿನ ವ್ಯಕ್ತಿ ಎಂಕ್ ಮಾರ್ಗದರ್ಶನ ಕೊರೋದಿದ್ದಾರೆ ಶಾಸಕರಾದ ಪ್ಳಗ ಅಥವಾ ಪ್ರತಿ ಒಂಜಿ ಹಂತೊಟ್ಲ ಆರ್ನ ಮಾರ್ಗದರ್ಶನ ಇತ್ತನು ಅಂಚಿನ ಒಂಜಿ ಎಡ್ಡೆ ವ್ಯಕ್ತಿತ್ವನು ಕಳೆಯನ್ನು ಅಂಚಿನ ಅವಕಾಶ ಆತನು ನಷ್ಟ ಆತನು ಪಂಡು ಈ ಸೊನ್ನು ಪಣೊಂದು ಆರ್ನ ಆತ್ಮಗೂ ಚಿರಶಾಂತಿ ತಿಕ್ಕಡ ಪ್ರಾರ್ಥನೆ ಮಾಡ್ತದೆ ಏನೊಂಜೆಡು ಪಾತ್ರನು ಎಷ್ಟೋ ಜನ ಪತ್ತು ಸುಧರ್ನಡ
3 ವರ್ಷ ದೇವಸ್ಥಾನಡು 44 ವರ್ಷ ಈ ದೇವತಾ ಸಮಿತಿ ಸೇವೆ ಅಂತ ಹೊಗಳುವೆರು. ಅವ್ರ ಕೊರ್ಪಿನ ಉತ್ತರ ಒಂಜಿ ನನ್ನದಿರಲಿ ಏನಿಲ್ಲ, ಎಲ್ಲ ಭಕ್ತರ ಸಹಕಾರ. ಈ ಭಕ್ತರಿಂದಾಗಿ ಈ ಎಲ್ಲ ಕೆಲಸಗಳು ಆಗ್ತಾ ಉಂಟು. ನೋಡಿ, ನಮ್ಮ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಹೇಮನಾಥ್ ಶೆಟ್ಟರು, ದಕ್ಷಿಣ ಜಿಲ್ಲಾ ಬಂಟ ಯಾನೆ ನಾಡವರ ಸಂಘದ ಉಪಾಧ್ಯಕ್ಷ. ಇದು 2 ಪಾತ್ರ ಕೇಳೋದು. ಆ ಕ್ಷೇತ್ರದ ಸೇವೆಯನ್ನು ಮಲ್ತದು ಭಕ್ತರನ್ನ ಮನಸ್ಸನ್ನು ಗೆಂದದು ಆ ಕ್ಷೇತ್ರದ ಅವೇತೋ ಅಭಿವೃದ್ಧಿನ ಮಲ್ತಿಂಚಿನ ನಮ್ಮನ ಮಾತ ಅಗಲದು ಪೋಯಿಂಚಿನ ಸುಧಾಕರ ಶೆಟ್ಟರ ಬಗ್ಗೆ ಬಂಟರ ಯಾನೆ ನಾಡವರ ಮಾತೃ ಸಂಘ ಅಂಚನೆ ಇತರ ಆರು ಸೇವೆ ಸಲ್ಲಿಸಾಯಿನಂಚಿನ ಕ್ಷೇತ್ರದ ಬಗ್ಗೆ ಒಂಜಿ 2 ಪಾತ್ರನ ಆರನ ಬಗ್ಗೆ ಪಂಡ್ರೆ ಇಚ್ಛೆ ಪಡೆಯೊಂದುಳ್ಳೆ. ಮುಖ್ಯವಾದ ರಾಜಕೀಯವಾದಲ ಆರು ಪುತ್ತೂರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ 10 ವರ್ಷ ಕರಿಬುಕ್ಕದ ಸಮಯಡು ಆ ಜವಾಬ್ದಾರಿಯನ್ನು ವಹಿಸೋಣ ಯಾನು ಆ ಅವಧಿಡ್ಲ 5 ಬುಕ್ಕದ ದಿನೊಟ್ಲ ಅರಿನ ಮುಖ್ಯವಾದ ಉಲ್ಲೇಖ ಮಲ್ಪೊಡಾಯಿನ ಕಾಂಗ್ರೆಸ್ ಪಕ್ಷದ ಒಂಜಿ ನಿಷ್ಠಾವಂತ ಕಾರ್ಯಕರ್ತೆ ಆದ ಪಕ್ಷನು ಮಲ್ಲ ಮಟ್ಟಡು ಈ ಬಾಗೋಡು ಬೊಳೆಪಾವನ ಪ್ರಯತ್ನವನ್ನು ಮಲ್ತನಾರು ಅಂದು ಆ ನಿಟ್ಟಡು 2 ಸರ್ತಿ ಅರೆಗೆ ವಿಧಾನಸಭೆಗೆ ಪೋಪನಂಚಿನ ಅವಕಾಶ ಪಕ್ಷ ಒದಗಿಸಾದ ಕೊರಂಡಲ ಕೇವಲ ಕೆಲವೇ ಮತತ್ತ ಹಂತರಡಾರು ಸೋತು ತಿತ್ತಂಡಲ ಆತ್ಮಸ್ಥೈರ್ಯ ಕಡಿಮೆ ಆವಂದೆ ಬುಕ್ಕಲ ಪಕ್ಷದ ಮಿತ್ತು ಮಲ್ಲ ಮಟ್ಟದ ನಿಷ್ಠೆ ದೀಡ್ದು ಕೆಲಸ ಮಾಡ್ತನಾರು ಸನ್ಮಾನ್ಯ ಸುಧಾಕರ್ ಶೆಟ್ಟರು. ಅವೇ ರೀತಿ ಡಾರ್ನ ಬಗ್ಗೆ ಉಲ್ಲೇಖ ಮಲ್ತನಂಚನೆ ಕಿಲ್ಲೆ ಮೈದಾನ ನಡಪನಂಚಿನ ಗಣೇಶೋತ್ಸವದ ಬಗ್ಗೆ ಮಾತೆರ್ಲ ಸಂಘಟನೆ ಮಲ್ಪೇರು ಅಂಡ್ ಆ ಸಂಘಟನೆ ಇಪ್ಪನಂಚಿನ ವಿಶೇಷತೆ ದಾನೆ ಅಂದು ಪಂಡ ಸುಧಾಕರ್ ಶೆಟ್ಟರು ಒವೇ ಒಂಜಿ ಜವಾಬ್ದಾರಿನ ಗೆತ್ತೊಂಡಲ ಅಯ್ನ ಅತ್ಯಂತ ಪ್ರಾಮಾಣಿಕವಾದ ಶ್ರದ್ಧೆಡು ಭಕ್ತಿಡು ವಾ ನೀತಿಡು ಮಲ್ಪೇರು ಪನ್ಪನ ಒಂಜಿ ವಿಶೇಷವಾಯಿನ ಗುಣ ಸುಧಾಕರ್ ಶೆಟ್ಟಡೆ ಇತ್ತಂಡು. ಇನ್ನು 44 ವರ್ಷದ ಆ ಗಣೇಶೋತ್ಸವದ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾದ ಒಂಜಿ ಕಡೆ ಗಣಪತಿನ ಆರಾಧನೆ ಮಲ್ಪೆರ ಕೈ ಮುಗ್ಗೆರಾಡೆಗೆ ಪೋಣ ಒಟ್ಟಿಗೆ ಸುಧಾಕರ್ ಶೆಟ್ಟರೆಲ್ಲ ಹೊರಲ್ಲ ತೂಪನಂಚಿನ ಸಂದರ್ಭನು ನಮ್ಮ ಮಾತೆರ್ಲ ಕಾತೊಂದಿತ್ತ ದಯಪಂಡ ಆತೊಂಜಿ ಭಕ್ತಿಡು ಆ ಕೆಲಸನಾರು ಮಲ್ತೊಂದಿತ್ತೇರು. ಅದೇ ರೀತಿಡು ಮಾಲಿಂಗೇಶ್ವರ ದೇವಸ್ಥಾನದ ಉಲ್ಲೇಖ ಮಲ್ತಲೇಕ ರಾಜಕೀಯವಾದ ಒಂಜಿ ಮಲ್ಲ ಸ್ಥಾನಗಾರ ಪೋಡಿತ್ತಂಡಲ ಒದಕದ ಬತ್ತು ಜಿಂಡಲ ಮಹಾಲಿಂಗೇಶ್ವರ ದೇವರನ್ನ ಸೇವೆ ಮಲ್ಪನಲ್ಪ ಆತ್ಮ ಸಂತೋಷವನ್ನು ಪಡೆಪನ ಮೂಲಕ ಅಲ್ಲ ಆರ್ನವೇ ಆಯ್ನ ಒಂದು ವಿಶೇಷ ರೀತಿದ ಕೆಲಸ ಕಾರ್ಯವನ್ನು ಮಲ್ತದು ಅವ್ರ ಜನಮನ್ನಣೆನ ಜನಕ್ಕಳನ್ನ ಪ್ರೀತಿನ ಭಕ್ತರನ್ನ ಪ್ರೀತಿನ ಮಹಾಲಿಂಗೇಶ್ವರ ದೇವರನ್ನ ಅನುಗ್ರಹವನ್ನು ಪಡೆತಿರಂದು ಪನ್ನಂಡಲ ತಪ್ಪಾವಂದು ಹೂವೆ ಕ್ಷೇತ್ರಡ್ಲ ಆರು ಹೂವೆ ಒಂಜಿ ಕೆಲಸ ಕೈದೆತ್ತೊಂಡಲ ಐಟ್ ಹಠ ಸಾಧಿಸಾದ ಮಲ್ಪನಂಚಿನ ಛಲಗಾರೆ ಆದ ಸುಧಾಕರ್ ಶೆಟ್ಟರು ಇತ್ತೇರು. ಎಡ್ಡೆ ಸಂಸಾರವನ್ನು ಬೊಳಿಪಾದ ಕುಟುಂಬದ ಮಿತ್ತು ಪ್ರೀತಿ ದೀದು ಸಮಾಜದ ಮಿತ್ತಲ ಮಸ್ತ್ ಮಲ್ಲ ಪ್ರೀತಿ ದೀದಿತ್ತೇರು. ಆ ಒಂಜಿ ಸಮಾಜ ಕಟ್ಟುನಲ್ಪ ಇನ್ನು ಬಾರಿ ಮುಖ್ಯವಾದ ಪಾತ್ರ ಅವ್ರು ವಹಿಸೊಂದು ಇಜ್ಜಾಂಡ್ ದಯಪಂಡ ಈ ಸಮಾಜದ ಮಹತ ವರ್ಗದ ಜನಗಳನ್ನ ನಿಕಟವಾಯಿನ ಸಂಬಂಧ ಪ್ರೀತಿನ ದೀಪನಾಪಗುವ ಸಮಾಜದ ಮಿತ್ತು ಅತಿಯಾಯಿನ ಪ್ರೀತಿನಾರು ದೀದಿಜ್ಜಾಂಡ್ ಒಂಜಿ ವಿಚಾರವನ್ನ ಯಾನು ಉಲ್ಲೇಖ ಮಲ್ಪೆ ಅವು ದಾಯಾಗ ಬೋಡಾದ ಪಂಡ ಸಮಾಜದ ಪ್ರೀತಿ ಇಪ್ಪುಂಡು ಅಂಡ ಸಮಾಜದ ಮಿತ್ತಿಗೆ ಪ್ರೀತಿ ಇತ್ತಂಡ ಇತರ ಸಮಾಜವನ್ನು ಸರಿಯಾದ ತುಯ್ಯರ ಆಪುಜಿ ಪನ್ಪುಣ ನಿಟ್ಟುಡು ಆರು ಇನಿ ಮಹಾತ ಸಮಾಜ ಅಲ್ಲ ಇನ್ನು ಆರ್ನ ಒಂಜಿ ದಿನಚರಿದ ಪ್ರಕಾರ ಹೊರ ಕಾಂಡೆಲ್ಲಕ್ಕದು ಆ ಚುನಾವಣೆ ಉಂತನ ಪೊರ್ತಿಪ್ಪಾಡು ಅತಂಡ ಪುರಸಭೆಗೆ ಓಟು ಗುಂತನಗಲ ಅಣಗ ಒಂಜಿ ಆರ್ನ ಬಾಯಿಡು ಪಾತ್ರ ಇತ್ತನು ಯಾನು ಒಂಜಿ ರೌಂಡ್ ಪೋದು ಬರಿಯ ರೌಂಡ್ ಒಂದು ಪಂಡ ವಾಕಿಂಗ್ ಪೋಣಗ ಆವಡು ಪೇಟೆದ ಮಾತ ಜನಕ್ಕಳೆಡಲ ಒಂಜಿ ನಿಕಟವಾಯಿನ ಸಂಬಂಧ ಸಂಪರ್ಕ ದೀವೊಂದು ಅಗಳ ಪ್ರೀತಿನ ದೀವೊಂದು ಇತ್ತೇರು ಅಕ್ಲೆ ಮಾತೆರೆಗ್ಲ ಈ ನಿತ್ಯ ದಿನ ಎನ್ನೆರ ಸಾಧ್ಯ ಒಂದು ಜಯಪಂಡ ಸುಧಾಕರ್ ಶೆಟ್ಟರ್ ಅಂಚಿನ ವ್ಯಕ್ತಿತ್ವ ಖಂಡಿತವಾದ ಸ್ಮರಣೀಯ ಅಂಚಿನ ವಿಶೇಷ ಗುಣ ಹರಡ ಇತ್ತಂಡು ಇನ್ನು ಬಂಟ ಸಮಾಜ ಒಟ್ಲ ಅರೆಗ ಅತಿಹಾಯಿನ ಗೌರವ ಇತ್ತಂಡು ಆ ಸಮಾಜಕ್ಕೂ ಬಡಾದ ಕೆಲಸ ಮಲ್ಪನಲ್ಪ ಅರ್ದಾಯ ಪಿರ ಉಂತೇರು ಬಣ್ಣ ವಿಚಾರನೇ ನಾನು ಉಲ್ಲೇಖ ಮಾಡ್ತದೆ ಪಂಡ ಹೆಚ್ಚಿಗೆ ಅದು ಒಂದು ಜಾತಿದ ಮಿತ್ತೆ ಅಭಿಮಾನ
ಪ್ರೀತಿನ ದೀಪನ ಬಿಡ್ದು ಇಡೀ ಸಮಾಜದ ಮಿತ್ತು ಪ್ರೀತಿ ದೀಪನಂಚಿನ ವಿಶೇಷ ಗುಣ ಸುಧಾಕರ್ ಶೆಟ್ಟಡ ಇತ್ತನ ಬಣ್ಣ ವಿಚಾರನ ಪಣೊಂದು ಅರನಿನಿ ನಮ್ಮ ಕಳೆಯೊಂದ ಅರ್ನ ಪತ್ನಿ ಅರ್ನ ಜೋಕ್ಲು ಅರ್ನ ಕುಟುಂಬಗೂ ಈ ದುಃಖನು ಸಹಿಸಾವಣಂಚಿನ ಶಕ್ತಿ ಪರಮಾತ್ಮೆ ಒದಗಿಸಾವಡು ಆರ ಮಲ್ತನಂಚಿನ ಎಡ್ಡೆ ಕೆಲಸಲು ನನ್ನ ದುಂಬದ ದಿನ ಈ ಕುಟುಂಬಗ ಒಂಜಿ ಮಲ್ಲ ಶಕ್ತಿ ಅದು ಒರಿಯಾಡು ಸುಧಾಕರ್ ಶೆಟ್ಟರ್ನ ಪುದರ್ ಶಾಶ್ವತವಾದ ಈ ಸಮಾಜದ ಒರಿಪುಣ್ಣು ಪಣಂದು ಅವರಿಗೆ ಚಿರಶಾಂತಿ ಕೋರಿದ್ರೆ ಅವಕಾಶ ಗೊಂದಿಸೋದು ರಡ್ಡ ಪಾತ್ರ ಅಂತ. ಆದರೆ ಇಲ್ಲಿ ನಿಮ್ಮ ಅಗತ್ಯವಿದೆ ಸುಧಣ್ಣ, ಬಲೆ ಸುಧಣ್ಣ, ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ. ನನ್ನ ಸುದ್ದಿ ಪತ್ರಿಕೆದ ಸಂಪಾದಕರನ್ನ ಡಾಕ್ಟರ್ ಯು ಪಿ ಶಿವಾನಂದ್ ಇದು ಭೇಟಿಗೆ ಒಂದು ರೆಡ್ಡ ಪಾತ್ರ. ಸುಧಾಕರ್ ಶೆಟ್ಟರ ಶ್ರದ್ಧಾಂಜಲಿ ಸಭೆಗೆ ಆಗಮಿಸಿರುವ ಎಲ್ಲ ಸುಧಾಕರ್ ಶೆಟ್ಟರ ಅಭಿಮಾನಿಗಳಿಗೆ, ಕುಟುಂಬಸ್ಥರಿಗೆ ಮೊದಲಾಗಿ ನನ್ನ ಈ ಸಮಾರಂಭದಲ್ಲಿ ಆ ದುಃಖವನ್ನು ಸಹಿಸುವ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸಿ ನಾನು ಮಾತನ್ನು ಪ್ರಾರಂಭಿಸ್ತೇನೆ. ನಾವು ನೆಲ್ಲಿಕಟ್ಟಿ ಸುಧಾಕರ್ ಶೆಟ್ಟರು, ನಾವು ನೆಲ್ಲಿಕಟ್ಟೆಯಲ್ಲಿ ಮನೆಯಲ್ಲಿದ್ದವರು. ಸಣ್ಣದರಿಂದಲೂ ಕೂಡ ಸುಧಾಕರ್ ಶೆಟ್ಟರು ನಮಗೆ ಒಂದು ಹೀರೋ, ನೇತಾರ. ನಮ್ಮ ಮನೆ ದಾಟಿ ಹೋಗುವಂಥದ್ದು. ನಮ್ಮ ಅಣ್ಣಂದಿರ ಸ್ನೇಹಿತರು, ಅವರೊಟ್ಟಿಗೆ ಕ್ರಿಕೆಟ್ ಎಲ್ಲ ಆಟದಲ್ಲಿದ್ದರು. ಅವ್ರ ಈ ಕುಟುಂಬವೇ ಸುದ್ದಿಯ ಪ್ರೇಮಕ್ಕ ನಮ್ಮ ಕುಟುಂಬದ ಮನೆ ಪಕ್ಕದಲ್ಲಿದ್ದವರು. ನಮ್ಮ ಮನೆಯಲ್ಲಿ ವಾಸವಾಗಿದ್ದು, ಬಾಡಿಗೆ ಮನೆಯಲ್ಲಿದ್ದರು. ಇಡೀ ಕುಟುಂಬ ಎಲ್ಲರೂ ಕೂಡ ನಮಗೆ ಆತ್ಮೀಯರು. ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ವಿದ್ಯಾಭ್ಯಾಸಕ್ಕೆ ನಾನು ಹೋಗಿದ್ದರೂ ಕೂಡ ಅವರ ಆತ್ಮೀಯತೆ ಯಾವಾಗಲೂ ಇತ್ತು. ನಾನು ಏನಾದರೂ ಸಮಸ್ಯೆಗಳು ಬಂದಾಗ ಸುಧಣ್ಣಲ್ಲಿ ಹೋದರೆ ಒಂದು ಸಮಾಧಾನದಲ್ಲಿ ಅದು ಸರಿಯಾಗ್ತದ, ಸಮಸ್ಯೆ ಬೇರೆ. ಆದರೆ ಭಾರಿ ಸಮಾಧಾನದಲ್ಲಿ ಅದು ಸರಿಯಾಗಲಿ ಅಂತ ಒಂದು ಹಾರೈಸುವ ವ್ಯಕ್ತಿ ಇದ್ದರೆ ಸುಧಾಕರ್ ಶೆಟ್ಟರು. ಹಾಗೆ ಏನಾದ್ರು ತೊಂದರೆ ಆದಾಗ ಹೆಚ್ಚು ಭಾಳ ಸಮಸ್ಯೆಗಳಾದಾಗ ಅವ್ರ ಹತ್ರ ಹೋಗೋದುಂಟು, ಒಂದು 5 ನಿಮಿಷ ಮಾತಾಡಿ ಬರೋದುಂಟು. ನಿಮಗೆ ಅವರ ದಿನಚರಣೆ ಎಲ್ಲರೂ ಹೇಳಿದ್ರಿ. ಬೆಳಿಗ್ಗೆ ಸುಧಾರಣೆಗೆ ಬೆಳಿಗ್ಗೆ ಮಾತಾಡಬೇಕಂತಿದ್ದರೆ ಅವ್ರ ವಾಕಿಗೆ ಹೋಗೋದು. ನಾವು ಬೆಳಿಗ್ಗೆ ಎದ್ದಾಗ 5 ಗಂಟೆ ದೇವಸ್ಥಾನಕ್ಕೆ ಹೋಗ್ತಿದ್ರು. ಅವ್ರು ಮಾತಾಡ್ಬೇಕಾದ್ರೆ 5 ಗಂಟೆಗೆ ಎದ್ದರೆ ದೇವಸ್ಥಾನಕ್ಕೆ ಹೋಗಿ ಸಿಗ್ತಾರೆ. ಅದು ನಡ್ಕೊಂಡೋಗಿ ಬರೋವಾಗಲೇ ಮಾತಾಡಿ ಮುಗಿತಿತ್ತು. ದೇವಸ್ಥಾನದ ಆಡಳಿತ ಮತ್ತು ಸಮಸ್ಯೆ ಆದಮೇಲೆ ಅವರ ದಿನಚರಿಯೇ ಬದಲಾಯಿತು. ದೇವಸ್ಥಾನ ಬಿಟ್ಟರೆ ಬೇರೆ ಯೋಚನೆ ಇರಲಿಲ್ಲ ಅವರಿಗೆ. ಇಲ್ಲಿ ಒಂದು ಭಾಳ ಮುಖ್ಯವಾದ ವಿಷಯ ಎಲ್ಲರೂ ಗಮನಿಸಿದ್ರಿ. ಅವರ ನಿಧನ ಆದ ಸಂದರ್ಭದಲ್ಲಿ ಅವರ ನ್ಯೂಸ್ ಬಂದಾಗ ನಮ್ಮ ಹೆಡ್ಡಿಗೆಲ್ಲ ದೇವಸ್ಥಾನ ಅದೆಲ್ಲ ಕಾಂಗ್ರೆಸ್ ಅದೆಲ್ಲ ಅವರ ಹೆಡ್ಡಿಗಳಿತ್ತು. ದೇವಸ್ಥಾನ ಅಧ್ಯಕ್ಷ ಆಗಿದ್ದವರು, ದೇವಸ್ಥಾನ ಸಮಿತಿ ಅಧ್ಯಕ್ಷ. ನಾನು ಕೊನೆಯಲ್ಲಿ ಒಂದು ಶಬ್ದ ಅಜಾತ ಶತ್ರು ಅಂತ ಸೇರಿಸಿದೆ. ನಾವು ಹೇಳಿದೆ ಅಜಾತ ಶತ್ರು ಸೇರಿಸಿ ಲಾಸ್ಟಿಗೆ, ಅದು ಅವರಿಗೆ ಅನ್ವಯ ಆಗ್ತದೆ. ಹಾಗೆ ಅವರ ಮುಖಪುಟದಲ್ಲಿ ಎಲ್ಲಿ ಹಾಕು ಅಂತ ಕೇಳಿದ್ರು. ಮುಖಪುಟದಲ್ಲಿ ಟಾಪಲ್ಲಿ ಹಾಕಬೇಕಂತ ಹೇಳಿದೆ. ಪುತ್ತೂರಿಗೆ ಒಂದು ಆದರ್ಶ ವ್ಯಕ್ತಿ ಇದ್ದರೆ ಅವರ ನ್ಯೂಸ್ ನಿಧನದ ನ್ಯೂಸ್ ಅದು ಮೊದಲು ಗೊತ್ತಾಗೋದು. ಹಾಗೆ ಮುಖಪುಟದಲ್ಲಿ ಅದನ್ನು ಹಾಕಿ ಒಂದು ಸುಧಾಕರ್ ಶೆಟ್ಟಿಗೆ ಒಂದು ಪ್ರಾರಂಭದಲ್ಲಿ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿದೆ. ಇದನ್ನು 2 ಕಾರಣಗಳಿತ್ತು. ಒಂದು ಅವರ ಗುಣದ ವಿಶೇಷದಲ್ಲಿ ಎಲ್ಲರಿಗೂ ಹೇಳುವಂಥದ್ದು ಕುಟುಂಬ ಗೊತ್ತಿದೆ. ಅದರೊಟ್ಟಿಗೆ ಸುಧಾಕರ್ ಶೆಟ್ಟಿಗೆ ಇನ್ನೊಂದು ಅತ್ಯಂತ ಪ್ರಿಯವಾದ ಗುಣ ಅದು ನನಗೆ. ಧರ್ಮದಲ್ಲಿ ದೇವಸ್ಥಾನದಲ್ಲಿ ಆಡಳಿತ ಪಕ್ಷ ಆಗಿದ್ದರು. ಗಣೇಶೋತ್ಸವದ ಕಾರ್ಯಕ್ರಮ 34 ವರ್ಷ ಅವರದ್ದೇ ಕಾರ್ಯಕ್ರಮ ಅದು. ಮೊನ್ನೆ ಡೆತ್ ಆದಾಗ ಯಾರ ಹತ್ರ ಮಾತಾಡ್ತಿದ್ದೆ, ಸುದ್ದಣ್ಣ ಇತ್ತಂಡು ಯಾವ ಇತ್ತಂಡು ಆರು ಆಸ್ಪತ್ರೆ ಇತ್ತಿರಲ್ಲ ತೊಂದರೆ ಜಾಗ ಆರು ಇತ್ತು ನಂಗೆ ಭಾರಿ ಧೈರ್ಯ ಇತ್ತು. ನಾನು ಪುದಾರ ಬಂಡದ ಕೆಲಸ ಮಾಡ್ತವ ಅಂತ. ಅಂದರೆ ಈ ಥರದ ವಿಶ್ವಾಸವನ್ನು ಗಳಿಸುವಂಥದ್ದು ಒಂದು ಸಮಾಜದಲ್ಲಿ ಭಾಳ ದೊಡ್ಡ ಕೆಲಸ. ಅದರಲ್ಲಿ ಓಟ್ ಅಲ್ಲ, ಅಧಿಕಾರ ಸಿಗುವುದಲ್ಲ, ಇದು ಸಮಾಜ ಸೇವೆ ಮಾಡುವಂಥದ್ದು, ಕೆಲಸ ಮಾಡುವಂಥದ್ದು. ಅಂಥ ಸುಧಣ್ಣ ಇವತ್ತು ನಮ್ಮಲ್ಲಿ ಮಾಡಿದ್ದಾರೆ. ಆದರೆ ಇದರೆಲ್ಲರೂ ಎಲ್ಲರೂ ನಾವು ಆದರ್ಶ ತಗೊಳ್ಳೋಕೆ ಒಂದು ಆದರ್ಶವನ್ನು ನಾವು ಅನುಭವಿಸಲಿಕ್ಕೆ ಬೇಕಾಗ್ತದೆ. ನಾವು ಹೇಳ್ತೀವಿ ಪಕ್ಷದಲ್ಲಿ ಕಾಂಗ್ರೆಸ್ ಎಲ್ಲ ಓಕೆ. ನಾನು ವ್ಯಕ್ತಿಯಾಗಿ ಹೇಳೋದಿದ್ದರೆ ಧರ್ಮ ಮತ್ತು ರಾಜಕೀಯವನ್ನು ಬೆರೆಸದ ವ್ಯಕ್ತಿ ಇದ್ದರೆ ಅದು ಸುಧಣ್ಣ. ಧರ್ಮದಲ್ಲಿ ಧರ್ಮಕ್ಕೆ ಹೇಗೆ ಬೇಕು ಹಾಗೇ ಮಾಡಿದವರು. ಬೆಳಿಗ್ಗೆ ಎದ್ದರೆ ದೇವಸ್ಥಾನ, ಎಲ್ಲಿ ಹೋದ್ರೆ ಅದೇ ಕಾರ್ಯಕ್ರಮ. ರಾಜಕೀಯಕ್ಕೆ ಬಂದಾಗ ರಾಜಕೀಯ ಅದನ್ನು ಬೆರೆಸದ ಒಂದು ವ್ಯಕ್ತಿ ಮತ್ತು ಎಲ್ಲಿಯೂ ಕೂಡ ಚ್ಯುತಿ ಬಾರದಾಗೆ, ಧರ್ಮಕ್ಕೆ ಚ್ಯುತಿ ಇಲ್ಲ, ರಾಜ್ಯಕ್ಕೆ ಚ್ಯುತಿ ಇಲ್ಲ ಮಾಡಿದ ವ್ಯಕ್ತಿ ಇದ್ದರೆ ಅದು ಸುಧಣ್ಣ ಅಂತ ಹೇಳ್ತಾ, ಅದು ಎಲ್ಲರಿಗೆ ಒಂದು ರೀತಿ ಆದರ್ಶ ಆಗಲಿ, ಒಂದು ಅಜಾಶತ್ರುವಾಗಿ ಅವರ ಗುಣ ಎಲ್ಲರಿಗೆ ಅನ್ವಯ ಆಗಲಿ, ಅವರ ಕುಟುಂಬಕ್ಕೆ ಸಾಂತ್ವನ ಸಿಕ್ಕಲಿ, ಅವರೊಟ್ಟಿಗೆ ಯಾರೆಲ್ಲ ಇದ್ದಾರೋ ಅವರಿಗೆಲ್ಲರೂ ಕೂಡ ನೇವನ್ನು ಭರಿಸಿಕೊಳ್ಳೋ ಶಕ್ತಿ ಬರಲಿ ಅಂತ ಹಾರಿಸ್ತಾ ನಾನು ಮಾತನಾಡಿಸ್ತೇನೆ. ವಂದನೆಗಳು. ಅದರೊಟ್ಟಿಗೆ ನಮ್ಮ ನೇರ ಪ್ರಸಾರ ಆ ಸ್ಟುಡಿಯೋದಲ್ಲಿ ರೆಕಾರ್ಡ್ ಆಗ್ತಾಯಿದೆ. ಆ ಬೈಟ್ಗಳನ್ನು ಕೂಡ ಮೊನ್ನೆ ಡೆತ್ ಆದಾಗ ಕೂಡ ನಾವು ಬೈಟ್ಗಳು ಹಂಚಿದ್ದೇವೆ ಸುಧಾಕರ್ ಶೆಟ್ಟಿಗೆ. ಇವತ್ತು ಕೂಡ ನಮ್ಮ ಕ್ಯಾಮ್ರಾಮನ್ ಇದ್ದಾನೆ. ಸುಧಾಕರ್ ಶೆಟ್ಟಿ ಮಾಡುವ ಸ್ಮರಣೆಗಳು ಕಥೆಗಳು ದಾಖಲೆ ಆಗುವಂಥ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾವು ನಿಮ್ಮ ಮುಡ್ಡಿ ಅಂತ ಹೇಳ್ತವ ಹಾರಿಸ್ತೇನೆ. ಎಲ್ಲರಿಗೂ ವಂದನೆಗಳು. ಆ ರೀತಿ ಸುಖವಾದ ಕೈಲಾಸುಡು ಮಹಾಲಿಂಗೇಶ್ವರನ ಅಪ್ಪ ರಾಜರಾಜೇಶ್ವರನ ಮಕರನ ಪ್ರೀತಿದ ಗಣಪತಿನ ಸೇವೆ ಅಂತಂದು ಖಂಡಿತವಾದ ಸುಖಟುಲಿರಾರು ನೆನಪಲ್ಲಿ ಅಂಚಿನ ಒಂಜಿ ದೈವ ಭಕ್ತಿಯಾರು. ಅಂಚಿನ ಸುಧಣ್ಣನ ಆತ್ಮಕ್ಕೆ ಶಾಂತಿ ಸಿಕ್ಕಡು.
ಅದು ಪರ್ಮನೆಂಟ್ ಆದ ಕೈಲಾಸ ರೂಪದ ಮಾತೆಲ್ಲ ಲೆಕ್ಕದಂಥದ್ದು 1 ನಿಮಿಷದ ಮೌನ ಪ್ರಾರ್ಥನೆ ಮಾಡ್ಬೋದು. ಇದು ಕುಲ್ಲೆ ಮಾತೆಲ್ಲ ಸಾಲದ ಬತ್ತು ಪುಷ್ಪಾರ್ಚನೆ ಮಲ್ತರು ಅದನ್ನ ಆತ್ಮವು ಶಾಂತಿ ದಿಕ್ಕಡೆಂದು ಪ್ರಾರ್ಥನೆ ಮಲ್ಪಡು.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.